ಇಲ್ಲಿ ಭಾಳಷ್ಟು ಪರಿವರ್ತನೆಗಳಾಗ್ತಾ ಇದೆ. ಒಂದು ಆದರ್ಶ ರೈಲ್ವೆ ಸ್ಟೇಷನ್ ಪುತ್ತೂರಿಗೆ ಅವತ್ತೇ ನಾವು ಮಾಡಿಸಿದ್ದೀವಿ. ನಮ್ಮ ಸರ್ಕಾರ ಬಂದ ಮೇಲೆ ಆದರ್ಶ ರೈಲ್ವೆ ಸ್ಟೇಷನ್ ಆಗಿದೆ. ಎಲೆಕ್ಟ್ರಿಫಿಕೇಶನ್ ಇವತ್ತು ಮಂಗಳೂರು ಮೈಸೂರು ಇದರಲ್ಲಿ ಎಲೆಕ್ಟ್ರಿಫಿಕೇಷನ್ ಆಗಿದೆ. ಒಂದು ಸ್ವಲ್ಪ ಫಾರೆಸ್ಟ್ ಸಮಸ್ಯೆಗೋಸ್ಕರ ತಡ ಆಗ್ತಾ ಇದೆ. ಇಲ್ಲಾಂತಾದರೆ ಇಷ್ಟರೊಳಗೆ ಒಂದೇ ಮಾತ್ರ ಟ್ರೈನ್ ಬರ್ತಿತ್ತು. ಎಲೆಕ್ಟ್ರಿಫಿಕೇಷನ್ ಪೂರ್ಣ ಆಗಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಆಗಿದೆ. ಈಗ ಆಗ್ತಾ ಇದೆ, ಕಾಮಗಾರಿಗಳು ನಡೀತಾ ಇದೆ. ಇವತ್ತು ವಿವೇಕಾನಂದ ಕಾಲೇಜಿನಲ್ಲಿ APM ಅಲ್ಲಿ ಒಂದು ಅಂಡರ್ ಪಾಸ್ ಸ್ಯಾಂಕ್ಷನ್ ಆಗಿದೆ. ಈಗ ಕಾಮಗಾರಿಗಳು 5.5 ಕೋಟಿಯಲ್ಲಿ ಕಾಮಗಾರಿಗಳು ಆಗ್ತಾ ಇದ್ದಾವೆ. ಪೂರ್ತಿ ರೈಲ್ವೆ ಪೂರ್ತಿ ಇದು ರೈಲ್ವೆ ಮಾಡ್ತದೆ. ಅದನ್ನು ಇವತ್ತು ಕಬಕದಲ್ಲಿರ್ತಕ್ಕಂಥ ಇದನ್ನು ನಿಲುಗಡೆ ವ್ಯವಸ್ಥೆಯನ್ನು ಬದಲಾವಣೆ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ಆಗ್ತಾ ಇದ್ದಾವೆ. ಇನ್ನೊಂದೆರಡು ಬೇಡಿಕೆಗಳಿದ್ದಾವೆ. ಸುಬ್ರಹ್ಮಣ್ಯದವರೆಗೆ ರೈಲು ಹೋಗಬೇಕು, ಅದರಲ್ಲಿ ಇದು ಮಾಡಬೇಕು. ಈಗಾಗಲೇ ಮಾತುಕತೆ ಮಾಡಿದರೆ ಅದನ್ನು ಮುಂದುವರಿಸ್ತೀವಿ. ಈ ತಿಂಗಳು ಮಾಡಿಸ್ತೀವಿ. ಅದನ್ನು ಇನ್ನು ಕೆಲವೇ ತಿಂಗಳಲ್ಲಿ ಮಾಡಿಸ್ತೀವಿ. ಇವತ್ತು ರೈಲ್ವೆಯಲ್ಲಿ ಅಮೂಲಾಗ್ರವಾಗಿರ್ತಕ್ಕಂಥ ಬದಲಾವಣೆ ತರ್ತಕ್ಕಂಥ ಕೆಲಸ ಕಾರ್ಯಗಳು ಆಗಿದೆ. ಪುತ್ತೂರಿಗೂ ಅತಿ ಹೆಚ್ಚು ಯೋಜನೆಗಳನ್ನು ಕೊಡುವಲ್ಲಿ ನಾವು ಸಫಲರಾಗಿದ್ದೀವಿ. ಈಗ ಮಾತುಕತೆ ಮಾಡಿದ್ದೇವೆ. ಅದಕ್ಕೆ ಹಣ ಅವ್ರಿಗೆ ಕೊಡಬೇಕಾಗಿರ್ತಕ್ಕಂಥ ಹಣ ಎಲ್ಲಿಂದ ಕೊಡಬೇಕು, ಇದೆಲ್ಲ ಆಗಬೇಕು. ಇನ್ನೊಂದು ತಿಂಗಳೊಳಗೆ ಅದು ಏನು ಮಾಡಬೇಕು ಅಂತ ಸಮರ್ಪಕವಾಗಿ ಚರ್ಚೆಗಳನ್ನು ಮಾಡ್ತೀವಿ.